ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾನಿಕಲ್ನ ತುಳುನಾಡ ಪೊಣ್ಣು ವಿಲೇಜ್ ಸ್ಟಾರ್ ಹರಿಣಿ ಜಯಂತಿ ಇನಿದಾದ ಗೊತ್ತುಂಡೆ ಯಾನು ವಿಶೇಷವಾದ ಒಂಜಿ ಚೂರು ಕನ್ನಡಡು ಪಾತೆರ್ಗ ಪಂಡದೊಲ್ಲೆ. ಎಲ್ಲರಿಗೂ ನಮಸ್ತೆ. ನಿಮಗೆಲ್ಲರಿಗೂ ಗೊತ್ತಿರೋ ಪ್ರಕಾರ ನಾನು ಮಂಗಳೂರಿನ ಹುಡುಗಿ, ವಿಲೇಜ್ ಸ್ಟಾರ್ ಹರಿಣಿ ಜಯಂತಿ. ಇವತ್ತು ನಾನು ಸ್ವಲ್ಪ ಮಾತಾಡುವಾಗ ನನಗೆ ಗೊತ್ತು, ನನ್ನ ವಿಡಿಯೋ ನೋಡುವವರಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತುಂಟು ನಾನು ಕನ್ನಡ ಮಾತಾಡೋದು ಹೇಗೆ ಅಂತ. ಆದ್ರೂ ಸ್ವಲ್ಪ ಕಷ್ಟಪಟ್ಟು ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡಬೇಕು ಅಂತ. ಎಲ್ಲರಿಗೂ ಇವಾಗ ಗೊತ್ತಿರ್ಬೋದು, ಸ್ವಲ್ಪ ಅರ್ಥ ಆಗಿರ್ಬೋದು. ಏನು ಅಂದರೆ ನಾನು ಹಾಕಿರುವ ಥಂಬ್ನೈಲ್ ನೋಡಿಬಿಟ್ಟು ನಿಮಗೆ ಯಾವುದರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮಗೆ ಒಂದು ಸ್ವಲ್ಪ ಥಿಂಕ್ ಮಾಡ್ತಾ ಇದ್ದೀರಾ ನೀವು. ಹೋಗಲಿ. ಇವಾಗ ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ಮತ್ತು ಯಾರಿಗೋಸ್ಕರ ಮಾಡ್ತಾ ಇದ್ದೀನಿ ಅಂದರೆ, ನಮ್ಮ ಸಮಾಜದಲ್ಲಿರುವಂಥ ಮಂಗಲಮುಖಿಯರಿಗಾಗಿ ಅವರಿಗೆ ಸಿಗುವಂಥ ಒಂದು ಸೌಲಭ್ಯವಾಗಲಿ, ಅಥವಾ ಅವರಿಗೆ ಸಿಗುವಂಥ ಸಮಾಜದಲ್ಲಿ ಒಂದು ಮರ್ಯಾದೆ, ಮತ್ತು ಅವರಿಗೆ ಸಿಗುವಂಥ ಒಂದು ಪ್ರೀತಿ, ಇದರ ಬಗ್ಗೆ ಎಲ್ಲ ನಾನೊಂದು ಸ್ವಲ್ಪ ಮಾತಾಡೋಣ ಅಂತ ಈ ಲಾಗ್ ಮಾಡ್ತಾ ಇದ್ದೀನಿ. ಯಾರಿಗಾದರೂ ಈ ಲಾಗ್ ನೋಡಿದವರಿಗೆ ಏನಾದರೂ ಮನಸ್ಸಿಗೆ ಬೇನೆ ಅಂದರೆ ನೋವಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಇವಾಗ ಒಂದು ನಮ್ಮ ಮಂಗಳೂರಿನಲ್ಲಿ ಒಂದು ವಿಡಿಯೋ ವೈರಲ್ ಆಗ್ತಾ ಉಂಟು. ಅದು ನಮ್ಮ ಮಂಗಳೂರಿನಲ್ಲಿರುವಂಥ ಒಬ್ಬ ಮಂಗಲಮುಖಿಯ ಒಂದು ವ್ಲಾಗ್. ಅದು ಏನಂದರೆ ಹನಿ ಅಂತ ಅವರ ಹೆಸರು, ಹನಿ. ಅವರು ನಿಜವಾಗ್ಲೂ ಅವರು ರಾಯಚೂರಿನಲ್ಲಿ ಹುಟ್ಟಿರೋರು. ಅಲ್ಲಿಂದ ಇಲ್ಲಿಗೆ ಮಂಗಳೂರಿಗೆ ಬಂದುಬಿಟ್ಟು ದುಡಿಯೋಕ್ಕಂತ ಬಂದಿದ್ದರು. ಆದರೆ ನಿಮಗೆಲ್ಲರಿಗೂ ಗೊತ್ತಿರೋ ಪ್ರಕಾರ, ನಿಮಗೆ ಗೊತ್ತುಂಟು ಮಂಗಲಮುಖಿಯವರಿಗೆ ಎಲ್ಲೂ ಕೆಲಸ ಕೊಡಲ್ಲ, ಎಲ್ಲೂ ಕೆಲಸ ಸಿಗಲ್ಲ. ಅವರು ಎಷ್ಟು ಕಷ್ಟಪಟ್ಟು ಓದಿದ್ರೂ ಅವರಿಗೆ ಎಲ್ಲೂ ಸಮಾಜದಲ್ಲಿ ದುಡಿಯೋಕ್ಕಾಗಲಿ, ಸಮಾಜದಲ್ಲಿ ಅವರಿಗೆ ಮನಸ್ಸಿರುತ್ತೆ ಒಳ್ಳೆಯ ಒಂದು ಜಾಬಿಗೆ ಹೋಗಬೇಕು, ಒಳ್ಳೆ ಕಡೆ ನಾವು ಫ್ಯಾಮಿಲಿ ಜೊತೆ ಇರಬೇಕು, ಚೆನ್ನಾಗಿರಬೇಕು ಅಂತ ಅವ್ರಿಗೊಂದು ಮನಸ್ಸಿರುತ್ತೆ. ಅವ್ರಿಗೂ ಒಂದು ಪ್ರೀತಿ ಕೊಡುವಂಥ ಒಂದು ಮನಸ್ಸು ಬೇಕು, ಪ್ರೀತಿ ಕೊಡುವಂಥ ಜನರು ಬೇಕು, ಸಮಾಜ ಬೇಕು, ಎಲ್ಲರಂತೆ ನಾವು ಬದುಕಬೇಕು ಅಂತ ಅವರಿಗೂ ಒಂದು ಆಸೆ ಇರುತ್ತೆ. ಆದರೆ ಎಲ್ಲಿ ಸಮಾಜ ಬಿಡುತ್ತೆ ನೋಡಿ, ಯಾರೂ ಬಿಡಲ್ಲ. ಅವರು ಹುಟ್ಟಿ ಬೆಳೆದಂಥ ಮನೆಯವರೇ ಅವರನ್ನು ತಿರಸ್ಕಾರ ಮಾಡಿಬಿಟ್ಟು ನೋಡ್ತಾರೆ. ಹಾಗಾಗಿ ಅವರು ಅಲ್ಲಿ ಇರೋಕ್ಕಾಗದೆ ಬೇರೆ ಕಡೆ ಹೋಗಿ ಅವರ ಜೀವನ ಕಟ್ಕೊಂಡು ಹೋಗ್ತಾ ಇರ್ತಾರೆ. ಹಾಗಾಗಿ ಇವಾಗ ನಮ್ಮ ಮಂಗಳೂರಿನಲ್ಲಿ ಆದಂಥ ಘಟನೆ ಏನು ಅಂದರೆ, ಮುಖ್ಯವಾಗಿ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇರೋದು, ಈ ಆಟೋ ಡ್ರೈವರ್ಸ್, ಕ್ಯಾಬ್ ಡ್ರೈವರ್ಸ್, ಬಸ್ಸಿನಲ್ಲಿರುವಂಥ ಡ್ರೈವರ್ಸ್ ಆಗಲಿ, ಕಂಡಕ್ಟರ್ಗಳಾಗಲಿ, ಯಾರೇ ನಮ್ಮ ಒಂದು ಎಲ್ಲಾದರೂ ಈ ಮಂಗಲಮುಖಿಯರು ಏನಾದರೂ ಬಂದರೆ, ಅಥವಾ ನಡುರಾತ್ರಿಯಲ್ಲಿ ಏನಾದರೂ ಸಹಾಯ ಕೇಳಿದರೆ ದಯವಿಟ್ಟು ಅವರಿಗೆ ಸಹಾಯ ಮಾಡಿ. ನೀವು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ಅವ್ರದ್ದು ಒಂದು ಜೀವ ಇದೆ. ಅವರಿಗೂ ಏನಾದರೂ ಒಂದು ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿರ್ತಾರೆ, ಅಥವಾ ಏನಾದರೂ ಒಂದು ಸಂಕಷ್ಟದಲ್ಲಿರ್ತಾರೆ. ಅಚಾನಕ್ಕಾಗಿ ನಮ್ಮ ಹತ್ರ ಬಂದು ಹೆಲ್ಪ್ ಕೇಳ್ತಾರೆ. ಆವಾಗ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ದಯವಿಟ್ಟು ಅವ್ರಿಗೂ ಒಂದು ಆಸೆ ಇರುತ್ತೆ, ಅವ್ರಿಗೂ ಒಂದು ಮನಸ್ಸಿರುತ್ತೆ, ಅವ್ರಿಗೊಂದು ಸೇಫಾಗಿರಬೇಕು ಅಂತ ಒಂದು ಆಸೆ ಅಥವಾ ಭಯ ಇರುತ್ತೆ. ಹಾಗಾಗಿ ಎಲ್ಲಾದರೂ ಸಿಕ್ಕರೆ ದಯವಿಟ್ಟು ಆಟೋ ಡ್ರೈವರ್ಸಿಗೆ, ಕ್ಯಾಬ್ ಡ್ರೈವರ್ಸಿಗೆ ವಿನಂತಿ ಮಾಡಿ ಹೇಳ್ತಾ ಇರೋದು ನಾನು, ದಯವಿಟ್ಟು ಅವರೇನಾದರೂ ಹೆಲ್ಪ್ ಕೇಳಿದರೆ, ಏನಾದರೂ ಸಹಾಯ ಕೇಳಿದರೆ ದಯವಿಟ್ಟು ಸಹಾಯ ಮಾಡಿ, ನಿಮ್ಗೆ ಆದಷ್ಟು ಸಹಾಯ ಮಾಡಿ. ಯಾಕಂತ ಹೇಳಿದರೆ ಅವರಿಗೆ ದುಡಿಯೋಕ್ಕೆ ಅಲ್ಲಿ ಯಾರು ಕೆಲಸ ಕೊಡಲ್ಲ. ಅವರು ತುಂಬ ಜನ ತುಂಬ ಒಳ್ಳೊಳ್ಳೆ ಎಜುಕೇಷನ್ ಮಾಡಿರುವವರು ಇದ್ದಾರೆ. ನನಗೇನು ಗೊತ್ತುಂಟಾ, ಅಂಥವರಿಗೆ ಒಳ್ಳೊಳ್ಳೆ ಕಡೆ ಒಳ್ಳೊಳ್ಳೆ ಸಂಬಳ ಸಿಗುವಂಥ ಒಂದು ಕೆಲಸ ಸಿಗಬೇಕು ಅಂತ ನನಗೊಂದು ಆಸೆ ಇದೆ. ದಯವಿಟ್ಟು ಅವರಿಗೆ ಸಮಾಜದಲ್ಲಿ ಬದುಕಕ್ಕೆ ಬಿಡೋಣ ನಾವು. ಅವರು ಬಂದರೆ ಪಕ್ಕಕ್ಕೆ ಸರಿದು ನಿಂತ್ಕೊಳ್ಳೋದು, ಅವರು ಬಂದರೆ ದೂರ ಓಡೋಗೋದು, ಅವರು ಬಂದರೆ ಏನೋ ಒಂಥರ ನೋಡೋದು ದಯವಿಟ್ಟು ಮಾಡಬೇಡಿ. ಅವರು ನಮ್ಮ ಥರನೇ ಒಂದು ಮನುಷ್ಯರು. ಅವರಿಗೆ ನಾವು ಮರ್ಯಾದೆ ಕೊಟ್ಟು, ಅವರಿಗೆ ಪ್ರೀತಿಯಿಂದ ಅವ್ರು ಏನಾದರೂ ಕೇಳಿದರೆ 10-20 ಏನಾದರೂ ಕೇಳಿದರೆ ಕೊಟ್ಬಿಡಿ. ನಿಜ ಹೇಳಬೇಕು ಅಂತಾದರೆ ನಾವು ದುಡ್ಡಿದ್ದು ಒಂದು
ಒಬ್ಬರಿಗೆ ಸಹಾಯ ಮಾಡಿದರೆ ನಮ್ಮದೇನು ಗಂಟು ಹೋಗಲ್ಲ, ಗೊತ್ತಾಯ್ತಲ್ಲ. 10 20 ಏನೋ ಒಂದು ಕೇಳ್ತಾರೆ, ನಾವೇನು ದಿನ ಕೊಡಲ್ಲ, ಯಾವತ್ತಾದರೂ ಒಂದು ದಿನ ಅವರು ನಮಗೆ ಸಿಗ್ತಾರೆ. ಸಿಕ್ಕಿದರೆ ಕೇಳಿದರೆ ಒಂದು 10 ರೂಪಾಯಿ 20 ರೂಪಾಯಿ ಕೊಟ್ಬಿಡಿ ಪಾಪ. ಯಾಕಂತ ಹೇಳಿದರೆ ಅವರಿಗೆ ಎಲ್ಲೂ ಕೆಲಸ ಸಿಗಲ್ಲ ಅಂತ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ದಯವಿಟ್ಟು ನಾನು ಆಟೋ ಡ್ರೈವರ್ಸ್ಗಳಿಗೆ ಹೇಳ್ತಾ ಇರೋದು, ಜಾಸ್ತಿ ಅವರು ಸಿಗೋದು ಆಟೋ ಡ್ರೈವರ್ಸ್ಗಳಿಗೆ. ನಡು ರಾತ್ರಿಯಲ್ಲಿ ಎಲ್ಲಾದರೂ ಸಿಕ್ಕರೆ ದಯವಿಟ್ಟು ಹೆಲ್ಪ್ ಮಾಡಿ. ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂದರೆ ಅವರಿಗೆ, ಅವ್ರು ನಡು ರಾತ್ರಿಯಲ್ಲಿ ಒಬ್ಬೊಬ್ಬರೇ ಹೋಗ್ತಾ ಇದ್ದರೆ ದಯವಿಟ್ಟು ಏನಾದರೂ ಹೆಲ್ಪ್ ಮಾಡಿ. ನಿಮಗೆ ಕರ್ಕೊಂಡು ಹೋಗೋಕ್ಕಾಗಿಲ್ಲ ಅಂದರೆ ನಿಮ್ಮ ಗ್ರೂಪಲ್ಲಿ ಯಾರಾದರೂ ಇರ್ತಾರೆ, ಅವ್ರಿಗೆ ಫೋನ್ ಮಾಡಿ ಅವರನ್ನು ಕಳಿಸ್ಬಿಟ್ಟು ಅವರನ್ನು ಹೆಲ್ಪ್ ಮಾಡಿ, ಅವ್ರನ್ನ ಕರ್ಕೊಂಡು ಹೋಗೋಕ್ಕೆ ನೋಡಿ. ಅನಿ ಅನ್ನುವರು ಮಂಗಳೂರಿನಲ್ಲಿ ಇದ್ರಲ್ಲ, ಅವ್ರಿಗೆ ಏನು ಗೊತ್ತುಂಟ, ಒಂದು ದಿನ ನಮ್ಮ ಮಂಗಳೂರಲ್ಲಿರುವಂಥ ಆಟೋ ಡ್ರೈವರ್ ಆಟೋ ನಿಲ್ಲಿಸಿ ನನಗೆ ಮನೆಗೆ ಹೋಗಬೇಕು ಡ್ರಾಪ್ ಕೊಡಿ ಅಂತ ಕೇಳಿದರೆ ಅವರು ಯಾರೂ ನಿಲ್ಲಿಸಿಲ್ಲವಂತೆ. ತುಂಬ ಆಟೋ ನಿಲ್ಲಿಸೋಕ್ಕೆ ಟ್ರೈ ಮಾಡಿದ್ದಾರೆ, ಆದರೆ ಯಾರೂ ಸ್ಟಾಪ್ ಮಾಡಿಲ್ಲ ಅಂತೆ. ದಯವಿಟ್ಟು ನಾನು ಕೇಳ್ತಾ ಇರೋದು, ಇಂಥ ಒಂದು ನೆಕ್ಸ್ಟ್ ಯಾವುದೇ ಕಾರಣಕ್ಕೂ ಈ ರೀತಿ ನಡೆಯಬಾರ್ದು ಅಂತ ನಾನು ಕೇಳ್ತಾ ಇರೋದು. ಇವಾಗ ತುಂಬ ನಮ್ಮ ಮಂಗಳೂರಿನ ಒಂದು ಕೇಸುಗಳು ತುಂಬ ನಡೀತಾ ಇದೆ. ಈ ಥರ ಯಾವುದೇ ರೀತಿಯ ಒಂದು ನಮ್ಮ ಮಂಗಳೂರಾಗಲಿ ಯಾವ ಕಡೆಯೋ ಆಗಲಿ ಕೆಟ್ಟ ಒಂದು ಹೆಸರು ತಂದರೆ ನಮ್ಮ ಊರಿಗೆ ಕೆಟ್ಟ ಹೆಸರು ಬರುತ್ತೆ. ಹಾಗಾಗಿ ದಯವಿಟ್ಟು ನಿಮ್ಮ ಕೈಯಲ್ಲಿ ಆಗುವಂಥ ಯಾವುದೇ ರೀತಿಯಲ್ಲಿ ಅವರು ಏನಾದರೂ ಹೆಲ್ಪ್ ಕೇಳಿದ್ರೆ ಕೆಲವು ಸಹಾಯ ಮಾಡಿ ಅಷ್ಟೇ. ನೋಡಿ, ಅವರು ಹನಿ ಅನ್ನುವರಿಗೆ ಆಟೋ ಡ್ರೈವರ್ ನಿಲ್ಲಿಸಿಲ್ಲ ಅಂತ ಒಂದು ಛಲ ತೊಟ್ಟು, ಒಂದು ಅವರಿಗೆ ಮನಸ್ಸಿಗೆ ತುಂಬ ನೋವಾಗಿ ಅವರೇ ಸ್ವತಃ 4 ಆಟೋ ತಗೊಂಡು ಇವಾಗ ದುಡಿತಾ ಇದ್ದಾರೆ. ಸ್ವಾವಲಂಬಿಯಾಗಿ ಅವರು ದುಡಿದು 4 ಜನರಿಗೆ ಕೆಲಸನೂ ಕೊಟ್ಟಿದ್ದಾರೆ ಡ್ರೈವರ್ಸ್ಗಳಿಗೆ. ನೀವೇ ಯೋಚನೆ ಮಾಡಿ, ಒಂದು ಟೈಮಲ್ಲಿ ಅವರಿಗೆ ಆಟೋ ನಿಲ್ಲಿಸದೆ ಅವರಿಗೆ ಛಲ ಬಂದು ಹಠ ಬಂದು ಅವರು ಆಟೋನ ಅವರೇ ಸ್ವತಃ ಒಂದು ಲೋನ್ ತೊಗೊಂಡು ಏನೋ ಮಾಡಿ ತೊಗೊಂಡಿದ್ದಾರೆ. ತೊಗೊಂಡ್ಬಿಟ್ಟು ಇವಾಗ ಆಟೋನ ಅವರು ನಮ್ಮ ಮಂಗಳೂರಲ್ಲೇ ಒಂದು 4 ಜನರಿಗೆ ಕೆಲಸ ಕೊಟ್ಟುಬಿಟ್ಟು ಓಡಿಸ್ತಾ ಇದ್ದಾರೆ. ಎಷ್ಟೊಂದು ಗ್ರೇಟ್ ನೋಡಿ ಅವರು. ಅದಕ್ಕೆ ಹೇಳ್ತಾ ಇರೋದು, ಛಲ ಇದ್ದರೆ ಹಠ ಇದ್ದರೆ ಯಾವುದನ್ನು ಕೂಡ ಸಾಧಿಸ್ಬೋದು. ಹಾಗಾಗಿ ದಯವಿಟ್ಟು ನಾನು ಕೇಳ್ತಾ ಇರೋದು, ನಮ್ಮ ಮಂಗಳೂರಿನವರು ಆದಷ್ಟು ಎಲ್ಲರಿಗೂ ಹೆಲ್ಪ್ ಮಾಡಿ. ನಿಮ್ಮ ಕೈಯಲ್ಲಿ ಇಲ್ಲ ಅಂದ್ರೂ ಪರವಾಗಿಲ್ಲ, ಆ ಟೈಮಲ್ಲಿ ಅಂಥ ಒಂದು ಪರಿಸ್ಥಿತಿ ಯಾರಿಗೇ ಬರಲಿ, ಇವಾಗ ಮಂಗಳಮುಖಿ ಅವರಿಗೆ ಹೇಳ್ತಾ ಇಲ್ಲ, ಎಲ್ರಿಗೂ ಒಬ್ಬೊಬ್ಬರೇ ನಡು ರಾತ್ರಿಯಲ್ಲಿ ಇವಾಗ ವಯಸ್ಸಾದವರು ಸಿಗ್ತಾರೆ, ಹೆಂಗೆ ಇರುವಂಥವರು ಸಿಗ್ತಾರೆ. ಯಾರೇ ಸಿಗಲಿ ದಯವಿಟ್ಟು ಅವರನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡೋಕೆ ಹೋಗಬೇಡಿ. ಕೆಟ್ಟದಾಗಿ ಅವರನ್ನು ಒಂದು ಬಿಂಬಿಸಿ ಅಥವಾ ಅವರಿಗೆ ಹೀನಾಯವಾಗಿ ಅವರ ಬಗ್ಗೆ ಏನು ಯೋಚನೆ ಮಾಡದೆ ಅವರನ್ನು ಚೆನ್ನಾಗಿ ಒಂದು ಅವ್ರಿಗೆ ಎಲ್ಲಿ ಹೋಗಬೇಕೋ ಎಲ್ಲಿ ಬರಬೇಕು ಅಂತ ಸ್ವಲ್ಪ ತಿಳ್ಕೊಂಡು ಅವರನ್ನು ಕರ್ಕೊಂಡು ಹೋಗ್ಬಿಟ್ಟು ಸೇಫಾಗಿ ಬಿಡಿ. ನಾನು ಎಷ್ಟೇ ಕೇಳ್ಕೊಳ್ಳೋದು ಎಲ್ಲ ಡ್ರೈವರ್ಸ್ಗೆ, ಕ್ಯಾಬ್ ಡ್ರೈವರ್ಸ್ ಆಗಲಿ, ಆಟೋ ಡ್ರೈವರ್ಸ್ ಆಗಲಿ, ಬಸ್ ಡ್ರೈವರ್ ಕಂಡಕ್ಟರ್ಗಳಿಗೆ ಸ್ವಲ್ಪ ಅಸಭ್ಯವಾಗಿ ವರ್ತಿಸದೆ ಸ್ವಲ್ಪ ಶಾಂತಿಯಿಂದ ಮತ್ತು ಪ್ರೀತಿಯಿಂದ ಎಲ್ಲರ ಜೊತೆ ಬೆರೆಯಿರಿ ಮತ್ತು ಪ್ರೀತಿಯಿಂದ ಇರಿ. ಇಷ್ಟೇ. ಬಾಯ್. ಇನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ನಾನು ಇಲ್ಲಿ ಕನ್ನಡದಲ್ಲಿ ಮಾತಾಡಿದರೆ ಎಷ್ಟು ಉಚ್ಚಾರ ದೋಷ ಬಂತು ನನಗಂತೂ ಗೊತ್ತಿಲ್ಲ, ಸಾರಿ. ಎಲ್ಲರಿಗೂ ಧನ್ಯವಾದ. ಇದೇ ರೀತಿ ಪ್ರೀತಿ ಇರಲಿ. ಟಾಟಾ, ಬೈ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟಾಟಾ.